ಮಂಗಳೂರು ವಿಶ್ವವಿದ್ಯಾಲಯದ ಮಂಗಳ ಸಭಾಂಗಣದಲ್ಲಿ ಇಂದು 40ನೇ ಘಟಿಕೋತ್ಸವ ಸಮಾರಂಭ ರಾಜ್ಯಪಾಲ ಮತ್ತು ಮಂಗಳೂರು ವಿವಿಯ ಕುಲಾಧಿಪತಿ ತಾವರ್ ಚಂದ್ ಗೆಹ್ಲೋಟ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿತು. 153 ಮಂದಿಗೆ PhD ಪದವಿ, 57 ಮಂದಿಗೆ ಚಿನ್ನದ ಪದಕ, 197 ವಿದ್ಯಾರ್ಥಿಗಳಿಗೆ ರ್ಯಾಂಕ್ ವಿತರಣೆ ಮಾಡಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಜ್ಞಾನ ವಿಕಾಸ ಯೋಜನೆಯ ಅಧ್ಯಕ್ಷೆ ಸಮಾಜ ಸೇವಕಿ ಹೇಮಾವತಿ ವಿ ಹೆಗ್ಗಡೆ, ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಹರಿಕೃಷ್ಣ ಪುನರೂರು, ಕಲಾವಿದ ದೇವದಾಸ್ ಕಾಪಿಕಡ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಮತ್ತು ಡಾಕ್ಟರ್ ಶಿವಾನಂದ ನಾಯಕ್ ಬಿ ಅವರಿಗೆ ವಿಜ್ಞಾನ ಸಂಶೋಧನೆಗೆ ಡಾಕ್ಟರೇಟ್ ಪುರಸ್ಕಾರ ನೀಡಲಾಯಿತು. ಮುಖ್ಯ ಅತಿಥಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಅವರು ಘಟಿಕೋತ್ಸವ ಭಾಷಣ ಮಾಡಿ, ಶಿಕ್ಷಣ ಮತ್ತು ಪ್ರಜಾಪ್ರಭುತ್ವ ನಿಕಟ ಸಂಬಂಧವನ್ನು ಹೊಂದಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯ ನಿರ್ಮಾಣದಲ್ಲಿ ಶಿಕ್ಷಣದ ಪಾತ್ರ ಮಹತ್ವದ್ದಾಗಿದೆ. ವಿಶ್ವವಿದ್ಯಾಲಯಗಳು ಸಮಾಜದ ಪ್ರತಿ ಸ್ವರೂಪಗಳು ಪ್ರಜಾಪ್ರಭುತ್ವದ ಮೌಲ್ಯಗಳಾದ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಆರ್ಥಿಕ, ಸಾಮಾಜಿಕ ನ್ಯಾಯ, ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿದು ಶಿಕ್ಷಣ ಸಂಸ್ಥೆಗಳು ಸುಸ್ಥಿರ ಪ್ರಜಾಪ್ರಭುತ್ವಕ್ಕೆ ಕಾರಣವಾಗಬೇಕು ಎಂದರು. ಎಂಡೋಮೆಂಟ್ ಚಿನ್ನದ ಪದಕ, ಶ್ರೀ ರಾಮಕೃಷ್ಣ ಮಲ್ಯ ಚಿನ್ನದ ಪದಕ, ದಕ್ಷಿಣ ಕನ್ನಡ ಮಕ್ಕಳ ಚಲನಚಿತ್ರೋತ್ಸವ 1988 ನಗದು ಬಹುಮಾನ, MCA ಸಿಲ್ವರ್ ಜೂಬ್ಲಿಗೆ ನಗದು ಬಹುಮಾನ, ಟಿವಿ ಪ್ರೋಗ್ರಾಂ ಮತ್ತು ಟಿವಿ ಪ್ರೊಡಕ್ಷನ್ ಪೇಪರ್, ರೇಷ್ಮಾ ಡಿಸೋಜಾ BA ಪ್ರಥಮ ರ್ಯಾಂಕ್, ಮಧುರಾ PK ರೂಪಶ್ರೀ ಸಾವಯವ ರಸಾಯನಶಾಸ್ತ್ರ ಪ್ರಥಮ ರ್ಯಾಂಕ್, ರಸಾಯನಶಾಸ್ತ್ರ ಸ್ನಾತಕೋತ್ತರ ವಿಭಾಗ ಮಂಗಳೂರು ವಿಶ್ವವಿದ್ಯಾಲಯ ಸಿಂಜೆಟ್ ಚಿನ್ನದ ಪದಕ, ನಿತೀಶ್ ಅನ್ವಯಿಕ ರಸಾಯನಶಾಸ್ತ್ರ ಪ್ರಥಮ ರ್ಯಾಂಕ್, ರಸಾಯನಶಾಸ್ತ್ರ ಸ್ನಾತಕೋತ್ತರ, ಶರಣ್ಯ MG ಸೂಕ್ಷ್ಮ ಜೀವವಿಜ್ಞಾನ ಪ್ರಥಮ ರ್ಯಾಂಕ್, ಸೂಕ್ಷ್ಮ ಜೀವವಿಜ್ಞಾನ ಸ್ನಾತಕೋತ್ತರ ವಿಭಾಗ ನಗದು ಬಹುಮಾನ. ಕುಲಾಧಿಪತಿಗಳೇ, ಮಂಗಳೂರು ವಿಶ್ವವಿದ್ಯಾನಿಲಯದ 40ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿದ್ದು, post graduate students appeared for examinations in autonomous institutions. 1,300 have passed, 18,379 passed out of 3,227 undergraduate on 18th February 1983 and joined the chambers of Sri M.K. Vijay Kumar. Democracy has a close relationship with education. The principles of democracy like liberty, equality, fraternity, dignity of the individual, cooperation, sharing responsibility, etc. are the dimensions which deeply influence education. On the other hand, education at various stages and dimensions intrinsically motivates a democratic way of life. Democratic values or principles are applied to education to make it more effective, meaningful, relevant and useful. Similarly, without education, democracy cannot be a success, as individuals of a civilized society are to know the rights and duties of the citizens if they are to function on a democratic pattern in their daily life. Democracy, in order to be a reality, a way of life and a living style, has to be introduced from the very beginning of the education and its values practiced in schools, colleges and universities. Education is the most direct path for building a democratic culture. Such a path requires an education that views teaching and learning as part and parcel of the same process that allows for consensus building with room for dissent, that presents reality with all its problems and fosters critical thinking.
A democratic education is one that is anchored in facts and data and helps form opinions based on a respect. ಅಧ್ಯಕ್ಷತೆಯನ್ನು ವಹಿಸಿದ್ದ ರಾಜ್ಯಪಾಲ ಮತ್ತು ಮಂಗಳೂರು ವಿವಿಯ ಕುಲಾಧಿಪತಿ ತಾವರ್ ಚಂದ್ ಗೆಹ್ಲೋಟ್ ಮಾತನಾಡಿ, ದೇಶ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ವರ್ಷವನ್ನು ಆಚರಿಸ್ತಾ ಇರುವ ಸಂದರ್ಭದಲ್ಲಿ ಸಂವಿಧಾನದ ಆಶಯದಂತೆ ದೇಶದ ಎಲ್ಲ ಜನರ ಅಭಿವೃದ್ಧಿಗೆ ಯುವಜನರು ಕೊಡುಗೆ ನೀಡಬೇಕಾದ ಅಗತ್ಯವಿದೆ ಎಂದರು. हम उन मौलिक अधिकारों को प्राप्त करने के लिए तो प्रयास करते ही हैं. मेरा आपसे अनुरोध है, बहुत लोग अपने मौलिक कर्तव्यों का एहसास भी करके मौलिक कर्तव्यों का भी अनुपालन करके समाज के हित में, देश के हित में और जनता के हित में समाज को सुदृढ़ करने के लिए, देश की जनता का सर्वांगीण विकास करने की दृष्टि से और संविधान को सुदृढ़ करने की दृष्टि से प्रयास कर रहे हैं. और हमारा अपना कर्तव्य है कि हम इस प्रकार का प्रयास करें. निश्चित रूप से भारत आजादी के 75वें वर्ष में सारे देश में अमृत महोत्सव आयोजित कर रहा है. ಇನ್ನು ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪಡೆದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಜ್ಞಾನ ವಿಕಾಸ ಯೋಜನೆಯ ಅಧ್ಯಕ್ಷೆ ಸಮಾಜ ಸೇವಕಿ ಹೇಮಾವತಿ ವಿ ಹೆಗ್ಗಡೆ, ಕರ್ನಾಟಕ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಹರಿಕೃಷ್ಣ ಪುನರೂರು, ಚಿತ್ರ ನಿರ್ದೇಶಕ ನಿರ್ಮಾಪಕ ಕಲಾವಿದ ದೇವದಾಸ್ ಕಾಪಿಕಾಡ್ ಅವರು ತಮಗೆ ಸಿಕ್ಕ ಗೌರವಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಸಂತೋಷ ಆಗಿದೆ, ಯಾಕೆಂದರೆ ನಾನು ಮದುವೆಯಾಗಿ ಬಂದಂದಿನ ಯೋಜನೆಯಲ್ಲಿ ಸೇರಿಕೊಂಡಿದ್ದೇನೆ. ಯೋಜನೆ ಎಲ್ಲ ಕಾರ್ಯಕ್ರಮಗಳು ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಇದೊಂದು ಸೇವೆ ಮಾಡಲಿಕ್ಕೆ ಅವಕಾಶ ಕ್ಷೇತ್ರದಲ್ಲಿದ್ದರಿಂದ ಈ ಸೇವೆಗೆ ಭಾಳ ಅವಕಾಶ ಆಯಿತು ಅಂತ ನಾನು ಭಾವಿಸಿದ್ದೇನೆ. ನಮ್ಮ ಯೋಜನೆಯಲ್ಲಿ ಬಹಳಷ್ಟು ಮಹಿಳೆಯರಿಗೆ ಇದರಿಂದ ಪ್ರಯೋಜನ ಆಗಿದೆ. ಜ್ಞಾನ ವಿಕಾಸದ ಮೂಲಕ ಅವರಲ್ಲಿ ಬಹಳಷ್ಟು ಪರಿವರ್ತನೆ ಆಗಿದೆ ಅಂತ ಭಾವಿಸ್ತೇನೆ. ಭಾಳ ಸಂತೋಷ ಆಯಿತು. ಯಾಕೆಂತ ಹೇಳಿದರೆ ಯಾವುದೇ ಒತ್ತಡ ಇಲ್ಲದೆ, ಯಾವುದೇ ಇನ್ಫ್ಲುಯೆನ್ಸ್ ಮಾಡದೆ ನನ್ನ ಸೇವೆಯನ್ನು ಗಮನಿಸಿ ಕೊಟ್ಟಿದ್ದಾರೆ. ಸಂತೋಷ ಆಗಿದೆ ನನಗೆ. ಇಲ್ಲ, ಯಾಕೆಂತ ಹೇಳಿದರೆ ಅಪರೂಪಕ್ಕೆ ಸಿಕ್ಕುವಂಥದ್ದು. ಸ್ವಲ್ಪ ವರ್ಷ ಮೊದಲು ಸಿಕ್ಕಿದ್ರೆ ಇನ್ನೂ ಸ್ವಲ್ಪ ಉತ್ಸಾಹ ಹೆಚ್ಚಿಗೆ ಆಗ್ತಿತ್ತು. ಆದರೂ ಕೂಡ ಗುರುತಿಸಿದ್ದಾರಲ್ಲ, ಸಂತೋಷ ಆಗಿದೆ. ನಮ್ಮ ಕೊಟ್ಟದ ಮಾತಾ ವೀಕ್ಷಕರಿಗೆ ನಮಸ್ಕಾರ. ಡಾಕ್ಟರೇಟ್ ಪದವಿ ಎಂದು ಇನಿ ಹೆಂಗೆ ತಿಕ್ಕಂಡಲ್ಲ ಅಂದು ಹೆಂಗೆ ನಮ್ಮ ತುಳು ರಂಗಭೂಮಿದ ಪ್ರತಿಯೊಂದು ಕಲಾವಿದರಿಗೆ ಬಣ್ಣ ಬಾಡದು ಏರು ಮಾತ ಯಕ್ಷಗಾನ, ತುಳು ನಾಟಕ, ಸಾಂಸ್ಕೃತಿಕವಾದ ಇಂಜಿನ ಮತ ಏರು ಮಾತ ಮಲ್ಪೇರು ಇಂದು ಅಕ್ಲಿಗೆ ದಿಕ್ಕಿನ ಡಾಕ್ಟರೇಟ್ ಯಾನೀತೆ ಬಂದ್ಬಿಡಿ. ನಮಸ್ಕಾರ. ವಿವಿಯ ಕುಲಪತಿ ಪ್ರೊಫೆಸರ್ PS ಎಡಪಡಿತಾಯ ಸ್ವಾಗತಿಸಿದರು. ಆಡಳಿತ ಕುಲಸಚಿವ ಕಿಶೋರ್ ಕುಮಾರ್ ಕೆ, ಪರೀಕ್ಷಾಂಗ ಕುಲಸಚಿವ PL ಧರ್ಮ, ಸಿಂಡಿಕೇಟ್ ಮತ್ತು ವಿವಿ ಅಕಾಡೆಮಿಕ್ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು.